ಕಾಂಗ್ರೆಸ್ ಸರ್ಕಾರದ ತುಗಲಕ್ ದರ್ಬಾರ್ ಆರಂಭವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ವ್ಯಂಗ್ಯ ಮಾಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಮಹಾತ್ಮ ಗಾಂಧಿ ಗೋಸಂತತಿಯ ಉಳಿವಿನ ಬಗ್ಗೆ ಮಾತನಾಡಿದ್ದಾರೆ. ಈ ಗೋವು ತಾಯಿಯ ಸ್ವರೂಪವಾಗಿದೆ. ಗೋವು ಉಳಿದರೆ ಕೃಷಿ ಉಳಿಯುತ್ತದೆ ಎಂದು ಹೇಳಿದ್ದರು. ಎಲ್ಲ ರಾಜ್ಯದಲ್ಲೂ ಗೋಹತ್ಯೆ ನಿಷೇಧ ಕಾಯ್ದೆ ಇತ್ತು. ಇಂದು ಕಾಂಗ್ರೆಸ್ ತುಷ್ಟೀಕರಣ ನೀತಿಯಿಂದ ಕಾಯ್ದೆ ವಾಪಸ್ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಗೋ ಹತ್ಯೆಗಳಾಗಿವೆ. ಗೋ ಹಂತಕರಿಗೆ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ನೀಡಿದೆ. ಗೋಹತ್ಯೆ ನಿಷೇಧ ವಾಪಸ್ ತೆಗೆದುಕೊಂಡ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತೇವೆ ಎಂದು ನಳಿನ್ ಹೇಳಿದ್ದಾರೆ. ವಿದ್ಯುತ್ ಯೂನಿಟ್ಗೆ ದರ ಏರಿಕೆ ಮಾಡಿದ್ದಾರೆ. ರಾಷ್ಟ್ರಭಕ್ತ ಸೂಲಿಬೆಲೆಯನ್ನ ಬಂಧನ ಮಾಡುವುದಾಗಿ ಸಚಿವರು ಹೇಳಿದ್ದಾರೆ. ಕಾಂಗ್ರೆಸ್ ಮೆರವಣಿಗೆ ಸಭೆಯಲ್ಲಿ ಪಾಕ್ಗೆ ಜೈಕಾರ ಹಾಕಲಾಗ್ತಾ ಇದೆ. ಇದರ ಮೇಲೆ ಯಾವುದೇ ಕ್ರಮ ಕಾಂಗ್ರೆಸ್ ಕೈಗೊಳ್ತಾ ಇಲ್ಲ. ಇದು ತುಗಲಕ್ ಸರ್ಕಾರದ ಆರಂಭದ ಹೆಜ್ಜೆಯಾಗಿದೆ ಎಂದು ಟೀಕಿಸಿದರು. ಕಾಂಗ್ರೆಸ್ನ ಆಡಳಿತ ತುಗಲಕ್ ದರ್ಬಾರ್ ಪ್ರಾರಂಭ ಆಗಿದೆ. ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಹೇಳಿದರು, ಗೋ ಸಂಪತ್ತು ಉಳಿಬೇಕು, ಅದು ರೈತರ ಸಂಪತ್ತು. ಈ ದೇಶದ ಸಂಸ್ಕೃತಿಯಲ್ಲಿ ಗೋ ಒಂದು ಪ್ರಧಾನವಾಗಿರ್ತಕ್ಕಂಥದ್ದು. ಅದಕ್ಕೆ ಎಲ್ಲರೂ ಹೇಳಿದರು, ಗಾವೋ ವಿಶ್ವಸ್ಯ ಮಾತರ. ಗೋ ನಮ್ಮ ಜೀವನದಲ್ಲಿ ತಾಯಿಯ ಸ್ವರೂಪವನ್ನು ಪಡೆದಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಯ ಸ್ವರೂಪ. ಕೃಷಿ ಪ್ರಧಾನವಾಗಿರ್ತಕ್ಕಂಥ ಈ ದೇಶದಲ್ಲಿ ಗೋ ಪ್ರಧಾನವಾಗಿರ್ತಕ್ಕಂಥ ವಸ್ತು. ಹಾಗಾಗಿ ಗೋ ಸಂಸ್ಕೃತಿ ಉಳಿಬಿದ್ರೆ ಕೃಷಿ ಸಂಸ್ಕೃತಿ ಉಳಿತದೆ. ಅಂತ ಗೋಹತ್ಯೆ ಮಾಡತಕ್ಕಂಥವ್ರ ಮೇಲೆ ನಿಷೇಧವನ್ನು ತಂದಿರುವಂಥದ್ದು ಇದು ಮೊದಲಲ್ಲ. ಸ್ವಾತಂತ್ರ್ಯ ನಂತರದ ಎಲ್ಲ ರಾಜ್ಯಗಳು ಘೋಷಣೆ ಮಾಡಿತ್ತು. ಎಲ್ಲ ರಾಜ್ಯಗಳಲ್ಲೂ ಗೋಹತ್ಯೆ ನಿಷೇಧ ಕಾನೂನುಗಳಿತ್ತು ಸ್ವಾತಂತ್ರ್ಯ ಬಂದ ನಂತರ. ಆದರೆ ಕಾಂಗ್ರೆಸ್ಸಿನ ತುಷ್ಟೀಕರಣದ ನೀತಿಯಿಂದಾಗಿ ಇದು ಕೈಬಿಟ್ಟು ಹೋಯಿತು. ನಂತರ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಇದ್ದಾಗ ಅತಿ ಹೆಚ್ಚು ಗೋಹತ್ಯೆಗಳು ನಡೆದವು. ಗೋಹಂತಕರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಆಗಿನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಹಾಗಾಗಿ ರೈತರ ಬೇಡಿಕೆ, ಗೋ ಪ್ರೇಮಿಗಳ ಬೇಡಿಕೆ ಆಧಾರದಲ್ಲಿ ಗೋಹತ್ಯೆ ನಿಷೇಧ ಕಾನೂನನ್ನು ನಮ್ಮ ಸರ್ಕಾರ ತಂದಿದೆ. ಇವತ್ತು ಮತ್ತೊಮ್ಮೆ ಗೋಹತ್ಯೆ ನಿಷೇಧವನ್ನು ಕಾನೂನನ್ನು ವಾಪಸ್ ತೆಗಿತೇವೆ ಅನ್ನುವಂಥ ದುರಹಂಕಾರದ ಮಾತನ್ನು ಸಚಿವರು ಹೇಳ್ತಾ ಇದ್ದಾರೆ. ಇವತ್ತು ಬಾಕಿ ತಿನ್ನುವವರು ಗೋವನ್ನು ತಿಂದರೆ ಏನು ಅಂತ ಕೇಳತಕ್ಕಂಥದ್ದು ಇವರ ಬೌದ್ಧಿಕ ದಿವಾಳಿತನ ಅದರಲ್ಲಿ ಅರ್ಥ ಆಗುತ್ತೆ. ಇಲ್ಲಿಯ ರೈತರ ಕಷ್ಟಗಳು ಗೊತ್ತಿಲ್ಲದೆ ಇರತಕ್ಕಂಥ ಮಂತ್ರಿಗಳವರು. ಹಾಗಾಗಿ ಇದನ್ನು ಖಂಡಿಸ್ತೇನೆ. ಇದಕ್ಕೆ ನಮ್ಮ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ತೀವಿ. ಎರಡನೇದು, ಈಗಾಗಲೇ ಒಂದು ಕಡೆಯಿಂದ ಉಚಿತ ಕರೆಂಟ್ ಅಂತ ಹೇಳ್ತಕ್ಕಂಥವರು ಕರೆಂಟಿನ ಬಿಲ್ಲನ್ನು ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜನರಿಗೆ ಬರೆಯನ್ನು ಎಳತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬೆಲೆಯನ್ನು ಏಕಾಏಕಿ ಜಾಸ್ತಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಜನರನ್ನು ಮರಳು ಮಾಡಿ ಅಧಿಕಾರ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಹಿಂದಿನಿಂದ ಹೊಡೆತಕ್ಕಂಥ